प्रार्थयामि। ओम स्वस्ति। देवता सन्निधि पूजा प्रसन्नगार श्रद्धा भक्ति पुरस्कार प्रार्थನೆ ಮಾಡ್ತಂಗೆ ಜೀವನೋಪಾಯಕ್ಕೋಸ್ಕರವಾದ ನೂತನ ವ್ಯವಹಾರ ಕ್ಷೇತ್ರವನ್ನು ಈ ಜಾಗ ಪ್ರಾರಂಭ ಮಾಡ್ಕೊಳ್ಳೋ ಬಂಡಿನ ಸಂಕಲ್ಪ ಇತ್ತಂದು ಐಕೆ ದೈವಾನುಕೂಲ ನೀಡಿದವರ ನಿಮಿತ್ತ ದಿನತ್ತು ಆ ಪ್ರಾರಂಭ ಉತ್ಸವಗೂ ದೇವರ ಅನುಕೂಲನ ಒದಗಿಸಾರ ಕೊಡ್ತಾರೆ. ಆ ವ್ಯವಹಾರ ಕ್ಷೇತ್ರವನ್ನು ಪ್ರಾರಂಭ ಮಾಡಿಕೊಂಡು ದೇವರ ಆರಾಧನೆ ಮಾಡಿಕೊಳ್ಳುವುದು ಕರ್ಮಾರಂಭೆ ಸದಾ ಕುರಿಯಾರ ದೇವರಾರಾಧನೆ ಶಕ್ತಿ ನಾನು ವಸ್ತುವಂಜಿ ಕೆಲಸ ಮಾಡ್ಕೊಂಡಲ್ಲ ಪ್ರಾರಂಭಡು ದೇವರ ಆರಾಧನೆಯನ್ನು ಮಲ್ಕೊಂಡು ಪ್ರಾರ್ಥನೆಯನ್ನು ಮಾಡ್ಕೊಂಡು ಯಾಕೆಂದ ನಮ್ಮ ಮಲ್ಪುನ ಕೆಲಸಗಳು ಕರ್ಮಾಂಗಗಳು ಒಂದೇ ರೀತಿಯ ಇಂಧನಗಳು ದುರಿತಗಳು ಹೊರವಲ್ಲಿಂದ ನಿರ್ವಿಘ್ನೇನ ವ್ಯವಹಾರ ಒಬ್ಬೇ ಕೆಲಸ ಓಡಿ ನಾಡ ದೇವದ ಅನುಗ್ರಹ ಪ್ರಾಪ್ತಿಗೋಸ್ಕರವಾದ ವ್ಯವಹಾರ ಕ್ಷೇತ್ರಗಳು ಉತ್ತರೋತ್ತರ ಶ್ರೇಯಸ್ಸು ಅಭಿವೃದ್ಧಿ ಆಗುವ ಕಣ್ಪಿನ ಧ್ಯೇಯವನ್ನು ತೀಯೊಂದು ಆ ತ್ರಿಗುಣಾತ್ಮಕಾಯನ ಜಗದಂಬೆನ ಮಹಾಲಕ್ಷ್ಮಿ ರೂಪಗಳು ಆರಾಧನೆ ಮಾಡಿಕೊಳ್ಳುಕೊಂಡದ್ದು ಸಂಕಲ್ಪವಾದ ಪ್ರಕಾರವಾದ ಈ ನಿತ್ಯ ನೋಟು ಪ್ರಾರಂಭಡು ಗುರು ಸ್ಮರಣೆನ ಮಲ್ತೊಂಡು ಅದೇ ರೀತಿಯಲ್ಲಿ ಆ ವಿಘ್ನನಿವಾರಕಾಂಚಿತ್ತನ ಮಹಾಗಣಪತಿನ ಆರಾಧನೆ ಮಲ್ತೊಂಡು ಕಲಶ ಮಧ್ಯಡು ಪರಿವಾರ ಸಹಿತವಾಗಿತ್ತನ ಮಹಾಲಕ್ಷ್ಮಿನ ಆವಾಹನ ಮಲ್ತೊಂಡು ಧ್ಯಾನ ಆವಾಹನಾದ ಚೋಡ ದುರ್ಗಟಾರ ಪೂಜೆನ ಯಥಾಸಾಧ್ಯ ಯಥಾಮತಿ ಶ್ರದ್ಧೆಯ ಭಕ್ತಿಗೆ ಮಲ್ತೊಂದಿನ ಕರ್ಮಾಂಗುಡು ಸಾವಿರ ತಪ್ಪು ಒಪ್ಪಿಪ್ಪೆರಳೆಯಾಗು ಇದನ್ನು ಪೂರ ಆ ಕರ್ಮಾಂಗ ದೇವರಾಂಚಿತ್ತನ ಮಹಾಗಣಪತಿ ಅಂತಲೇ ಮಹಾಲಕ್ಷ್ಮಿ ಮಾತನಾಡುತ್ತದೆ ಮತ್ತೊಂದಿನ ಕಿಂಕರ ಸೇವೆನ ಪರಿಪೂರ್ಣವಾದ ಸಂತೋಷ ಮನಸ್ಸುದಾವರ ಸ್ವೀಕಾರ ಮಾಡಿಕೊಂಡು ಇನ್ನಿಡಿದ ಬಕ್ಕ ಪ್ರಾರಂಭ ಆಪನಂಚಿತ್ತನ ಇನಿ ಉದ್ಘಾಟನೆ ಆದ ಪ್ರಾರಂಭ ಆಪನಂಚಿತ್ತನ ಈ ವ್ಯವಹಾರ ಕ್ಷೇತ್ರಗಳು ಉತ್ತರೋತ್ತರ ಅಭಿವೃದ್ಧಿ ಆಗುವುದು ತನ್ಮೂಲಕವಾದ ನೀರಿನ ಕುಟುಂಬ ಜೀವನಗಳು ಕೌಟುಂಬಿಕ ಜೀವನಗಳು ಸುಖ ಶಾಂತಿ ನೆಮ್ಮದಿ ಪ್ರಾಪ್ತಿಯಾಗಬೇಕಲ್ಲ ಕುಟುಂಬ ಪರಿವಾರವು ನೆಮ್ಮದಿಯ ಜೀವನ ಮಲ್ಪರಬೋಡಾಪಿನ ಸಕಲ ಸೌಭಾಗ್ಯನ ದೇವತೆ ಕಾಲಕಾಲಗಳು ವಿಸಾರ ಕುರಿತು ಕುಟುಂಬ ಪರಿವಾರ ರಕ್ಷಣೆ ಮಲ್ಕೊಂಡು ಬರುವುದನ್ನು ಪ್ರಾರ್ಥನೆ ಮಾಡಿ ತಕ್ಷಣವಾಗಿದೆ. ಓಂ ಏಕದಂತಾ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂದೇ ಪ್ರಚೋದಯಾತ್ ಮಹಾಗಣಪತಯೇ ನಮಃ ಮಹಾಲಕ್ಷ್ಮೀ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್ ಶ್ರೀ ಮಹಾಲಕ್ಷ್ಮೀ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ. पूर्णं दरन्तु मे करं पापं करं दुःखं करं दारिद्र्यमेव जागरामं जनादरूपं देहि जयं देहि शोदेहि द्विशोदेहि पुत्रां देहि धनं देहि सर्वकामांश्च देहि मे यस्य कायेन वाचा प्रतेन्द्रियेण वा बुद्ध्यात्मना वा अनुस्मृतस्वभावं करोमि इत्यक्षरं परस्मै नारायणाय समर्पयामि. अनेन मया आचार्यमुखेन कारिता लक्ष्मी तथा च महागणपति पूजनेन धर्माङ्गदेवता श्री महागणपति श्री महालक्ष्मी प्रियं ಇಷ್ಟದೇವರನ್ನು ಕುಲದೇವರನ್ನು ಸಮಸ್ತ ದೇವರನ್ನು ಮನಸ್ಸಲ್ಲಿ ಪ್ರಾರ್ಥನೆ ಕಷ್ಟಗಳು ಬರ್ತಂಡಲ್ಲ ಅವೇನು ಪೂರ ಸಹನೆ ಮಾಡ್ಕೊಂಡು ಸಂತೋಷದಿಂದ ಜೀವನ ಮನಸ್ಸಲ್ಲಿ ಕೂಡ ಸಕಲ ಸೌಭಾಗ್ಯಗಳು ಈ ವ್ಯವಹಾರ ಕ್ಷೇತ್ರ ಬಿಟ್ಟರು ಒದಗಿಸಾರ ಕೊಡುವುದು ಮತ್ತು ಪ್ರಾರ್ಥನೆ ಮಾಡ್ತಾರೆ.
ಇವತ್ತು ನಮ್ಮ ಭವಿತ್ ಕುಮಾರ್ನ ಶ್ರೀ ಲಲಿತಾ ಸೂಪರ್ ಅವೇ ರೀತಿ ಬೇಕರಿ ರೆಡ್ ಅಂಗಡಿನ ಇನಿ ಓಪನ್ ಮಾಡ್ತಾರೆ ಇಂಗ್ಲ ಬಾರಿ ಮೋಕೆದ ಶಾಸಕರ ನಂಚಿನ ಡ್ಯೂಟಿಗಾದರೆ ನಮ್ಮೊಟ್ಟಿಗೆ ಅವರಿಗೆ ಪ್ರೀತಿದ ಈ ಒಂದು ಕಾರ್ಯಕ್ರಮಕ್ಕೂ ಸ್ವಾಗತ ಮಾಡ್ತದಲ್ಲ ಅವೇ ರೀತಿ ಭವಿತ್ರಾಜನ ಕುಟುಂಬ ಫ್ಯಾಮಿಲಿ ಉಂಟು ಅವೇ ರೀತಿ ಹೊಸಕುರಾಲದ ನಿರ್ದೇಶಕರ ನಂಚಿನ ವಿದ್ಯಾಧರ್ ಶೆಟ್ಲ ನಮ್ಮೊಟ್ಟಿಗೆ ಎಲ್ಲರೂ ಈ ರೀತಿ ಒಟ್ಟಿಗೆ ಒಂಜೆ ಪಾತ್ರೆ ಸ್ವಾಗತ ಮಾಡ್ತದೆ ಒಂಜಿ ಅಂಗಡಿ ಉದಿಪನ ಮಾಡ್ಕೊಂಡು ಮಾಡಿದೆ ಏನಂದಲ್ಲ ಆತ್ಮೀಯ ಮಿತ್ರರಾಗಿರುವಂಥ ಭವಿತ್ ಮತ್ತರ ಕುಟುಂಬಸ್ಥರು ಸೇರಿಕೊಂಡು ಸಜ್ಪಂಬೂಡ ಎಂಬ ಇವತ್ತು ಅಭಿವೃದ್ಧಿ ಮತ್ತು ಬೆಳೆಯುವಂಥ ಒಂದು ಗ್ರಾಮದ ಕೇಂದ್ರ ಪ್ರದೇಶದಲ್ಲಿ ಲಲಿತ್ ಸೂಪರ್ ಸ್ಟೋರ್ ಮತ್ತು ಬೇಕರಿ ಇವತ್ತು ಪ್ರಾರಂಭ ಮಾಡಿದ್ದು ಅತ್ಯಂತ ಸಂತೋಷ. ಬಹುಶಃ ಈ ಪ್ರದೇಶದಲ್ಲಿ ಇವತ್ತು ಭವಿತ್ ಮತ್ತು ಅವರ ಕುಟುಂಬಸ್ಥರು ಮತ್ತು ಸಿಬ್ಬಂದಿ ವರ್ಗದವರು ಅತ್ಯಂತ ಪ್ರಾಮಾಣಿಕತೆಯಿಂದ ಬದ್ಧತೆಯಿಂದ ತಮ್ಮ ವ್ಯಾಪಾರ ಮಾಡಿಕೊಂಡು ಸರ್ವ ಜನರ ಪ್ರೀತಿಗೆ ಪಾತ್ರರಾಗಿ ಭವಿಷ್ಯದಲ್ಲಿ ಅತ್ಯುತ್ತಮವಾದ ಲಲಿತ್ ಸೂಪರ್ ಮಾರ್ಕೆಟ್ ಸಂಸ್ಥೆ ಇವತ್ತು ಪರಿವರ್ತನೆ ಆಗ್ತದೆ ಎಂಬ ವಿಶ್ವಾಸನೆ ಖಂಡಿತವಾಗಿಯೂ ಇದೆ. ಯಾಕೆಂತ ಹೇಳಿದರೆ ಒಂದು ಭವಿತೊಬ್ಬರು ಯುವಕರಾಗಿದ್ದುಕೊಂಡು ಬಹುಶಃ ತಂದೆ ತಾಯಂದಿರ ಕುಟುಂಬದ ಆಶೀರ್ವಾದ ಪಡೆದುಕೊಂಡು ಉತ್ತಮವಾದ ಶಿಕ್ಷಣ ಪಡೆದುಕೊಂಡು ಅವರದಾದ ಒಂದು ಕೆಲಸದಲ್ಲಿ ಮಾತ್ರ ಅಲ್ಲ ಉತ್ತಮ ಮಟ್ಟದ ನಮ್ಮ ಸಮಾಜ ಮತ್ತು ದೇಶಕ್ಕೆ ಪೂರಕವಾದ ಆಲೋಚನೆ ಇಟ್ಟುಕೊಂಡು ತಮ್ಮ ಕೆಲಸ ಜೊತೆಯಲ್ಲಿ ತನ್ನ ತಾಯಿ ಮತ್ತು ದೇವರ ಹೆಸರಿನಲ್ಲಿ ಲಲಿತ್ ಸೂಪರ್ ಮಾರ್ಕೆಟ್ ಮತ್ತು ಬೇಕರಿ ಪ್ರಾರಂಭ ಮಾಡಿದ್ದು ಅವರ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುವಂಥದ್ದು ಮತ್ತು ಪ್ರಾಮಾಣಿಕತೆ ಮತ್ತು ಬದ್ಧತೆಗೆ ತೋರಿಸುವಂಥ ಕೈಗಣ್ಯತೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದಕ್ಕಾಗಿ ನಾನು ಶುಭಾಶಯ ಸಲ್ಲಿಸಿ ಅತ್ಯಂತ ಹೆಸರುವಾಸಿಯಾದ ಒಂದು ಭವಿಷ್ಯದಲ್ಲಿ ಸೂಪರ್ ಮಾರ್ಕೆಟ್ನ ಒಂದು ವಿವಿಧ ಫ್ರಾಂಚೈಸ್ ಬರುವಂಥ ಶಕ್ತಿಯನ್ನು ಸರ್ವಧರ್ಮದ ದೇವರು ಕೊಡಲಿ ಅಂತ ಕೂಡ ನಾನು ಇವತ್ತು ಹೇಳಿಕೊಂಡು ಬಹುಶಃ ಇವತ್ತು ಅವರ ತಾಯಂದಿರಿಗೆ ಮತ್ತು ಅವರ ಕುಟುಂಬಸ್ಥರಿಗೆ ಬಹುಶಃ ತಮ್ಮ ಉತ್ತಮವಾದ ಕೊಟ್ಟಂಥ ಶಿಕ್ಷಣದಿಂದ ದೊಡ್ಡ ಸ್ಥಾನಕ್ಕೆ ಬೆಳೆಸಿ ಮತ್ತು ಸಮಾಜ ಎಲ್ಲ ಯುವಕರಿಗೆ ಒಂದು ಮಾಡೆಲ್ ಆಗಿ ಹೇಗೆ ಯುವಕರು ಇರಬೇಕಂತ ಹೇಳಿದರೆ ಬೇರೆಯವರನ್ನು ನಾವು ನೋಡಬೇಕಂತಿಲ್ಲ, ಅದು ಬೇರೆ ವಿದೇಶದವರಂತ ಈಗ ಬೇರೆ ರಾಜ್ಯದ ಹೊರಗಿನವ್ರು ನೋಡಬೇಕಂತಿಲ್ಲ. ಭವಿತ್ ಒಬ್ಬ ಯುವಕನಾಗಿದ್ದುಕೊಂಡು ಯಾವ ರೀತಿ ಮೇಲೆ ಬಂದಿದ್ದಾರೆ, ಅವರ ಸ್ವಭಾವ ಏನು, ಹೀಗೆ ಹೇಗಿದ್ದಾರೆ ಮತ್ತು ಯಾವ ರೀತಿ ತನ್ನಲ್ಲಿರುವಂಥ ಶಕ್ತಿಯನ್ನು ಪರಿವರ್ತಿಸಿದ್ದಾರೆ ಅಂತ ಹೇಳಿ ಅವರನ್ನು ನೋಡಿ ಕಲೀಲಿಕ್ಕೆ ಭಾಳಷ್ಟು ವಿದ್ಯಾರ್ಥಿ ಮತ್ತು ಯುವಕರಿಗೆ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಬಹುಶಃ ಭವಿತ್ ಅವ್ರು ಮತ್ತಷ್ಟು ನಾನು ಶುಭಾಶಯ ಸಲ್ಲಿಸಿಕೊಂಡು ಅತ್ಯಂತ ದೊಡ್ಡ ಸ್ಥಾನಕ್ಕೆ ದೇವರು ಹಿರಿಯರ ಕಿರಿಯರ ತಾಯಂದಿರ ತಂದ ವಿಶೇಷ ತೆಗೆದುಕೊಂಡು ಹೋಗಲಿ ಅಂತೇಳಿ ನಾನು ಶುಭಾಶಯ ಸಲ್ಲಿಸ್ತೇನೆ. ಆತ್ಮೀಯ ಬಂಧುಗಳೇ, ಪವಿತ್ರ ಅವರು ಭಾಳ ಹಿಂದಿನಿಂದ ಪರಿಚಯ. ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ನಮಗೂ ಕೂಡ ನಮ್ಮ ಕೆಲವು ಕೆಲಸಗಳನ್ನು ಸಹಾಯ ಮಾಡಿದವರು. ಇವತ್ತು ಕೇವಲ ಒಂದು ಇಂಜಿನಿಯರಿಂಗ್ ಉದ್ಯಮವನ್ನು ನಂಬಿಕೊಳ್ಳದೆ ಕೊರೋನಾ ಸಂಕಷ್ಟ ಕಾಲ, ಎಲ್ಲ ಕಡೆಯೂ ಎಲ್ಲರಿಗೂ ಗೊತ್ತಿದೆ ಆರ್ಥಿಕವಾಗಿ ಯಾವ ರೀತಿಯಲ್ಲಿ ಉದ್ಯಮಗಳಿದ್ದರೂ ಸಾಕಾಗುವುದಿಲ್ಲ. ಅಂತಹ ಒಂದು ಪ್ರಯತ್ನದಲ್ಲಿ ತನ್ನ ತಾಯಿಯ ಹೆಸರು ಮತ್ತು ದೇವರ ಹೆಸರು ಶ್ರೀ ಲಲಿತೋಪಾಖ್ಯಾನದಲ್ಲಿ ಶ್ರೀ ಲಲಿತೆ ಎನ್ನುವಂಥ ಹೆಸರು ಬರ್ತದೆ. ಆ ತಾಯಿಯ ಹೆಸರನ್ನು ಇಟ್ಟುಕೊಂಡು ಇಲ್ಲಿ ಒಂದು ಬೇಕರಿ ಮತ್ತು ಸೂಪರ್ ಮಾರ್ಕೆಟನ್ನು ಆರಂಭಿಸಿದ್ದಾರೆ. ಸಜ್ಪದ ಒಂದು ಬೆಳೆಯುವಂತಹ ಪ್ರದೇಶ. ನಮ್ಮ ಆತ್ಮೀಯ ಶಾಸಕರು ಹೇಳಿದಾಗೆ ಈ ಬೆಳೆಯುವ ಪ್ರದೇಶದಲ್ಲಿ ಈ ವ್ಯಾಪಾರ ಆರಂಭಿಸಿದಂತಹ ವ್ಯಾಪಾರ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಪಡೆಯಲಿ, ಗ್ರಾಹಕರಿಗೆ ಒಳ್ಳೆಯ ಸೇವೆಯನ್ನು ಕೊಟ್ಟು ಅವರ ನಂಬಿಕೆ, ಪ್ರೀತಿ, ವಿಶ್ವಾಸವನ್ನು ಗಳಿಸಿ ಇನ್ನಷ್ಟು ದೊಡ್ಡ ಮಳಿಗೆಯಾಗಿ ಬೆಳೆಯಲಿ ಎನ್ನುವಂತಹ ಹಾರೈಕೆಯನ್ನು ಸಲ್ಲಿಸ್ತಾ ಇದ್ದೇನೆ. ಶ್ರೀಯುತ ಭವಿತ್ರವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಶ್ರೀ ಲಲಿತೆ ಸೂಪರ್ ಮಾರ್ಕೆಟ್ ಆರಂಭ ಮಾಡಿದ ಭವಿತ್ರಾಜ್ ಹಾಗೂ ಅವರ ಕುಟುಂಬದವರಿಗೆ ನಾನು ಶುಭ ಹಾರೈಸ್ತಾ ಅವರಿಗೆ ವ್ಯಾಪಾರ ಒಳ್ಳೆಯದಾಗಲಿ, ಅದೇ ರೀತಿ ಅವರ ಕುಟುಂಬವು ಒಳ್ಳೆಯ
ಪ್ರಾಫಿಟ್ ಮಾಡಿ ಅವ್ರದ್ದೊಂದು ಕುಟುಂಬದ ಏಳಿಗೆ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ.